ಇನ್ನಿದೆಯಲ್ಲ, ಮಲ್ಲಿಗೆ ಇಡ್ಲಿಯನ್ನು ತಿನ್ನಬೇಕು ಅಂತಂದರೆ ದಿನಗಟ್ಟಲೆ ಕಾಯಬೇಕಾಗಿಲ್ಲ, ಅಕ್ಕಿಯನ್ನು ನೆನೆ ಹಾಕಬೇಕಾಗಿಲ್ಲ, ಹಾಗೆಯೇ ಉದ್ದು ಬೇಡ, ಬೇಳೆ ಬೇಡ, ಏನು ಬೇಡ, ಬರೀ ಉಳಿದಿರುವಂಥ ಅನ್ನ ಇದ್ದರೆ ಸಾಕು. ಸೂಪರ್ ಸಾಫ್ಟಾಗಿರುವಂಥ ಮಲ್ಲಿಗೆ ಇಡ್ಲಿಯನ್ನು ಬರೀ 10 ನಿಮಿಷದಲ್ಲಿ ಮಾಡ್ಬೋದು. ರೆಸಿಪಿನ ನೋಡಿ ಟ್ರೈ ಮಾಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ನಾರ್ಮಲ್ ಆಗಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಈ ಮಲ್ಲಿಗೆ ಇಡ್ಲಿಯನ್ನು ಮಾಡೋದನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ, ಅದು ಕೂಡ ಅನ್ನದಿಂದ. 1 ಕಪ್ಪಷ್ಟು ನಾನು ಉಳಿದಿರುವಂಥ ಅನ್ನನ ತಗೊಂಡಿದ್ದೇನೆ. ಅದಾದ ನಂತರ 1 ಕಪ್ಪಷ್ಟು ನಮಗೆ ರವೆ ಬೇಕಾಗುತ್ತೆ. ನಾರ್ಮಲ್ ಆಗಿ ಉಪ್ಪಿಟ್ಟು ಮಾಡುವಂಥ ರವೆ ಯಾವುದಾದ್ರೂ ತಗೋಬೋದು. 1 ಕಪ್ಪಷ್ಟು ಮೊಸರನ್ನು ಹಾಕೊತಾ ಇದ್ದೇನೆ. ಹುಳಿ ಇರುವಂತಹ ಮೊಸರಾಗಿದ್ದರೆ ಇದೆಯಲ್ವ, ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಆಮೇಲೆ ಇದೊಂದು ವಿಶೇಷವಾಗಿರುವಂಥ ಇಂಗ್ರೀಡಿಯೆಂಟ್, ಇದು ಏನು ಅಂತಂದರೆ ಕಾಯಿ ತುರಿ. 1/4 ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ. ನಿಮಗೆ ಕಾಯಿ ತುರಿಯನ್ನು ಹಾಕ್ಕೊಂಡು ಮಲ್ಲಿಗೆ ಇಡ್ಲಿಯನ್ನು ಯಾವ ಥರ ಮಾಡ್ಬೋದು, ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಸ್ಟವ್ ಮೇಲೆ ಒಂದು ಬಾಣಲೆನೇ ಇಟ್ಬಿಟ್ಟು ಮೊದಲೇನು ಮಾಡಬೇಕು ಅಂತಂದರೆ, ಈ ರವೆ ಇರುತ್ತಲ್ವ ಅದನ್ನೊಂಚೂರು ಹುರಿದ್ಕೋಬೇಕು. ನಾವು ಹಸಿ ರವೆನ ಹಾಕುವಂತಿಲ್ಲ, ಕಮ್ಮಿ ಉರಿ ಇಟ್ಕೊಂಡು ಇದನ್ನ ನೀಟಾಗಿ ಹುರಿದ್ಕೊಳ್ಳೋಣ. ಜಾಸ್ತಿ ಉರಿ ಬೇಡ, ತುಪ್ಪ ಏನೂ ಬೇಡ, ಹಾಗೆ ಡ್ರೈ ಆಗಿ ನಾವು ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಒಳ್ಳೆ ಪರಿಮಳ ಬರುತ್ತೆ, ಅಂದರೆ ಆರೋಮ ಬರುತ್ತೆ ನಿಮಗೆ. ಇದು ರವೆ ಹುರಿತಾ ಇದ್ದಂಗೆ ಅಷ್ಟು ತನಕ ನಾವು ಹುರ್ಕೋಬೇಕು. ಇದಿಷ್ಟು ಸಾಕು, ಆಗಿದೆ. ನಾನು ಸ್ಟವ್ ಬಂದ್ ಮಾಡಿ ತೆಗಿತಾ ಇದ್ದೇನೆ. ಈಗ ಒಂದು ರುಬ್ಬುವಂಥ ಮಿಕ್ಸಿಯನ್ನು ತಗೊಂಡು ಈ ಅನ್ನ ಇದೆಯಲ್ವ ಅದನ್ನ ಹಾಕೊತಾ ಇದ್ದೇನೆ. ಹಾಗೆಯೇ ಹುರಿದಿಟ್ಟಿರುವಂಥ ರವೆ ಕೂಡ ಹಾಕೊತಾ ಇದ್ದೇನೆ. 1/4 ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕೊತಾ ಇದ್ದೇನೆ. ಹಾಗೆಯೇ ಮೊಸರನ್ನು ಕೂಡ ಹಾಕೊತಾ ಇದ್ದೇನೆ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. 1/2 ಕಪ್ಪಷ್ಟು ನೀರನ್ನು ಹಾಕೊತಾ ಇದ್ದೇನೆ. ನೀರು ಫಸ್ಟ್ ಜಾಸ್ತಿ ಹಾಕ್ಕೊಂಡು ರುಬ್ಬೋದು ಬೇಡ. ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ರುಬ್ಬಿ ಆಗಿದೆ. ಒಂದು ಪಾತ್ರೆಗೆ ಹಾಕೊತಾ ಇದ್ದೇನೆ. ನೋಡಿ, ದಪ್ಪ ಕೂಡ ಅಷ್ಟೇ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈಗ ನೋಡಿ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿಗೆ ರೆಡಿ ಆಗಿದೆ ಅಂತ. ಇದೇ ಕನ್ಸಿಸ್ಟೆನ್ಸಿಗೆ ಫಸ್ಟ್ ನಾವು ರೆಡಿ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವಾ. ಈಗ ಇದನ್ನ ಒಂದು 10 ನಿಮಿಷ ನಾವು ಬಿಟ್ಬಿಡೋಣ. ಏನಂತಂದರೆ ಇನ್ನೂ ಸ್ವಲ್ಪ ರವೆ ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ಹಿಟ್ಟು ಗಟ್ಟಿ ಆಗುತ್ತೆ. ಅವಾಗ ಮತ್ತೊಂಚೂರು ನೀರು ಹಾಕಿ ಕಲಸಿ ನಾವು ಇಡ್ಲಿ ಹಾಕೋಬಹುದು. ಇನ್ನೊಂದು ಏನು ಅಂತಂದರೆ ಸೋಡಾ ಅಥವಾ ಈಸ್ಟ್ ಯಾವುದು ಹಾಕೋದು ಬೇಡ. ಹೀಗೇ ಒಂದು ಮುಚ್ಚಿಟ್ಬಿಟ್ಟು 10 ನಿಮಿಷ ಬಿಟ್ಬಿಡೋಣ. ನೋಡಿ, ಒಂದು 10 ನಿಮಿಷ ಬಿಟ್ಟಿದ್ದೇನೆ. ತುಂಬ ದಪ್ಪ ಆಗಿದೆ. ಇಷ್ಟು ದಪ್ಪ ಬೇಡ, ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೂರು ತೆಳ್ಳಗೆ ಮಾಡ್ಕೊಳ್ಳೋಣ. ತುಂಬ ಅಲ್ಲ, ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರವೆ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತಿಟ್ಟ ಕೂಡಲೇ ದಪ್ಪ ಆಗುತ್ತೆ. ನೋಡಿ, ಈ ಹದಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ಇಡ್ಲಿ ಪಾತ್ರೆಗೆ ನಾನು ಸ್ವಲ್ಪ ಆಯಿಲನ್ನು ಗ್ರೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಹಿಟ್ಟನ್ನು ಹಾಕೊಳ್ಳೋಣ. ನೋಡಿ, ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ಇದನ್ನ ನಾನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಮುಚ್ಚಿಟ್ಬಿಟ್ಟು ಒಂದು 8 ರಿಂದ 10 ನಿಮಿಷ ಬೇಯಲಿಕ್ಕೆ ಇಟ್ಬಿಡೋಣ. ಈ ಇಡ್ಲಿ ಟ್ರೇಯನ್ನು ಇಡೋಕ್ಕಿಂತ ಮುಂಚೆ ನೀವು ನೀರು ಹಾಕೋಬೇಕಾದ್ರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ. ಗೊತ್ತಿಲ್ಲದಿದ್ದವರಿಗೆ ನಾನು ಹೇಳೋದಂದರೆ, ಇಡ್ಲಿ ನಾವು ಆಲ್ಮೋಸ್ಟು ಸ್ಟೀಮಲ್ಲಿ ಬೇಯಿಸುವಂಥದ್ದು. 10 ನಿಮಿಷ ಬೇಯಿಸಿದ್ದೇನೆ. ತಣ್ಣಗಾದ ನಂತರ ನೀಟಾಗಿ ನೋಡಿ ತೆಗೆಯೋದಕ್ಕೂ ಬರ್ತಾ ಇದೆ. ನೋಡಿ, ರೆಡಿ ಆಗಿದೆ. ಸೂಪರ್ ಆಗಿರುವಂಥ ಅನ್ನದಿಂದ ಮಾಡಿರುವಂಥ ಮಲ್ಲಿಗೆ ಇಡ್ಲಿ ರೆಡಿ ಆಗಿದೆ. ನಿಮಗೆ ಇಲ್ಲಿ ಒಂದೊಂದು ಬ್ಲ್ಯಾಕ್ ಕಂಡ್ರೆ ಅದು ಏನಿಲ್ಲ, ಕಾಯಿ ಹಾಕಿರ್ತೀವಲ್ವ ಅದರದ್ದು. ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ನೋಡಿ, ಇಷ್ಟೇ ನೋಡಿ, ಸೂಪರ್ ಸಾಫ್ಟ್ ಆಗಿರುವಂತಹ ಅನ್ನದಿಂದ ಮಾಡಿರುವಂತಹ ಮೆದು ಮಲ್ಲಿಗೆ ಇಡ್ಲಿ ರೆಡಿ ಆಗಿದೆ. ಟೊಮೆಟೊ ಚಟ್ನಿ ಜೊತೆ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ. ರೆಸಿಪಿನ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.